कृष्णोपादाय कृष्णा कृष्णाय भूतले श्रीमते भक्तिवेदांत स्वामिने इति नामिने। नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्यादिशतारिणे। नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्यादिशतारिणे। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंदा। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। हरे कृष्णा 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 हरे 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 राम 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 हरे हरे। हरे कृष्णा राम राम हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे राम 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 हरे हरे। हरे कृष्णा 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 हरे हरे
Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Nitai Gaura, Hari Bol, Hari Bol, Hari Bol, Hari Bol. Jaya Jaya Prabhupada, Prabhupada, Jaya Jaya Prabhupada. Jayo Jayo Prabhupada, Prabhupada. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆರೆದ ಎಲ್ಲ ಭಗವದ್ ಭಕ್ತರಿಗೆ ಶ್ರೀ ಗೋಕರ್ಣನಾಥೇಶ್ವರ ಅವರ ದಿವ್ಯ ಸನ್ನಿಧಿಯಲ್ಲಿ, ಹಾಗೆ ಪರಮದೇವೋತ್ತಮ ಪುರುಷ, ಈ ಮಾಸದ ಅಧಿಪತಿ ರಾಧಾ ದಾಮೋದರ ಅವರ ದಿವ್ಯ ಸನ್ನಿಧಿಯಲ್ಲಿ ನೆರೆದ ಎಲ್ಲ ಭಕ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕಳೆದ ಹಲವು ಸಮಯದಿಂದ ನೀವೆಲ್ಲರೂ ಗುರುರಾಜ್ ಪ್ರಭು ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಗೀತೆಯ ನಿಜವಾದ ಅರ್ಥವನ್ನು ತಿಳಿಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಇವತ್ತಿನ ದಿವಸ ಗೀತೆಯ ಮಹಾತ್ಮ್ಯವನ್ನು, ಅಲ್ಲದೆ ದಾಮೋದರ ಮಾಸದ ನಿಜ ಮಹಿಮೆಯನ್ನು ಕಿಂಚಿತ್ತು ಅರಿಯಲು ಪ್ರಯತ್ನ ಮಾಡುವ. ಅದಕ್ಕಿಂತ ಮೊದಲು ಪರಮದೇವೋತ್ತಮ ಪುರುಷನ ಚರಣಕಮಲಗಳಲ್ಲಿ ಹೃತ್ಪೂರ್ವಕವಾದ ಶರಣಾಗತ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸುವ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಕೈಯನ್ನು ಅಂಜಲಿ ಮುದ್ರಾ, ಕಣ್ಣನ್ನು ಮುಚ್ಚಿ ಶರಣಾಗತ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸುವ. ನಾನು ಮೊದಲು ಹೇಳ್ತೇನೆ, ತದನಂತರ ನೀವೆಲ್ಲರೂ ಶ್ರದ್ಧೆಯಿಂದ ಈ ಮಂತ್ರವನ್ನು ಉಚ್ಚರಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸದಿ ಶ್ರೀ ಗೌರ ಭಕ್ತವೃಂದ.
ಎಲ್ಲರೂ ಕೈ ಎತ್ತಿ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನು ಜೋರಾಗಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀವೆಲ್ಲರೂ ಕೇಳಿರ್ಬೋದು ರಾಜ ಕುಲಶೇಖರ ಆಳ್ವಾರ್ ಅಂಥೇಳಿ. ಅವರು ಪರಮದೇವೋತ್ತಮ ಪುರುಷ ಶ್ರೀ ರಂಗನಾಥ ಸ್ವಾಮಿಯ ಚರಣಕಮಲಗಳಲ್ಲಿ ಶುದ್ಧ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಾವು ಶ್ರೇಷ್ಠ ಗ್ರಂಥಗಳಲ್ಲಿ, ಭಾಗವತದಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನಾವು ನೋಡ್ತೇವೆ, ಶುದ್ಧ ಭಕ್ತರು ಪ್ರೀತಿಯಿಂದ ಕೃಷ್ಣನ ಚರಣಕಮಲಗಳಲ್ಲಿ ಅವರ ಹೃದಯದ ಭಾವನೆಗಳನ್ನು, ಅವರ ನಿಜವಾದ ಭಕ್ತಿಯನ್ನು ಪ್ರಕಟಪಡಿಸಲಿಕ್ಕೆ ಅವರನ್ನು ಸ್ತುತಿ ಮಾಡ್ತಾರೆ, ಅವರ ಕೀರ್ತನೆಯನ್ನು ಮಾಡ್ತಾರೆ. ಹಾಗೆ ರಾಜ ಕುಲಶೇಖರ ಆಳ್ವಾರ್ ಅವರು ಶ್ರೀ ರಂಗನಾಥ ಸ್ವಾಮಿಯ ಚರಣಕಮಲಗಳಲ್ಲಿ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಮುಕುಂದ ಮಾಲಾ ಸ್ತೋತ್ರ ಅಂತ ಕರೆದಿದ್ದಾರೆ. ಹೇಗೆ ಹೂವಿನಿಂದ ಮಾಲೆಯನ್ನು ನಾವು ಹೇಗೆ ಹಾಕ್ತೇವೋ ಹಾಗೆ ರಾಜ ಕುಲಶೇಖರ ಆಳ್ವಾರ್ ಅವರು ಪ್ರಾರ್ಥನೆಯನ್ನು ಮಾಡಿ, ಅದರ ಮಾಲೆಯನ್ನು ಮಾಡಿ, ಪ್ರಾರ್ಥನಾ ಮಾಲೆಯನ್ನು ಮಾಡಿ ಕೃಷ್ಣನ ಚರಣಕಮಲಗಳಲ್ಲಿ ಸಮರ್ಪಣೆ ಮಾಡಿದರು. ಅದರಲ್ಲಿ ಒಂದು ಪ್ರಾರ್ಥನೆಯಲ್ಲಿ ಅವರು ಹೇಳ್ತಾರೆ, ಸತ್ಯಂ ಬ್ರವೀಮಿ ಮನುಜಾಃ ಸ್ವಯಮೂರ್ಧ್ವಬಾಹೂರ್ ಯೋ ಯೋ ಮುಕುಂದ ನರಸಿಂಹ ಜನಾರ್ದನೇತಿ ಜೀವೋ ಜಪತಿ ಅನುದಿನಂ ಮರಣೇ ರಣೇ ವಾ ಪಾಷಾಣಕಾಷ್ಟ ಸದೃಶಾಯ ದದಾತಿ ಅಭಿಷ್ಟಂ. ತುಂಬ ಸುಂದರವಾದ ಪ್ರಾರ್ಥನೆ ಇದು. ಇಲ್ಲಿ ಅವರು ಹೇಳ್ತಾರೆ, ಇದು ನಮಗೆಲ್ಲರ ಕೊಟ್ಟಿರುವಂಥ ಒಂದು ಸಂದೇಶ. ಪ್ರಾರ್ಥನೆ ಕೃಷ್ಣನ ಹತ್ರ, ಆದರೆ ನಮಗೆಲ್ಲರಿಗೂ ಒಂದು ಸಂದೇಶ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಸತ್ಯಂ ಬ್ರವೀಮಿ ಮನುಜಾಃ ಸ್ವಯಮೂರ್ಧ್ವಬಾಹೂರ್. ಹೇ ಮನುಜರೇ, ಹೇ ಮನುಷ್ಯರೇ, ನಾನು ನಿಜ ಸತ್ಯವನ್ನು ಹೇಳ್ತಾ ಇದ್ದೇನೆ. ಹೇಗೆ ಹೇಳ್ತಾ ಇದ್ದೇನೆ? ಕೈಯನ್ನು ಎತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಸ್ವಯಮೂರ್ಧ್ವಬಾಹೂರ್. ಸತ್ಯಂ ಬ್ರವೀಮಿ ಮನುಜಾಃ ಸ್ವಯಮೂರ್ಧ್ವಬಾಹೂರ್. ನಾನು ಕೈಯನ್ನು ಎತ್ತಿ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನು ಕೊಡುವಂತಹ, ನಿಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡುವಂತಹ ಶ್ರೇಷ್ಠವಾದ ಮಂತ್ರವನ್ನು ನಿಮಗೆ ಹೇಳ್ತಾ ಇದ್ದೇನೆ, ಶ್ರೇಷ್ಠವಾದ ದಾರಿಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಮನುಜಾಃ ಸ್ವಯಮೂರ್ಧ್ವಬಾಹೂರ್. ಮತ್ತೆ ಹೇಳ್ತಾ ಇದ್ದಾರೆ, ಏನದು ನನ್ನ ಉಪಾಯ? ನಾನು ಹೇಳುವಂಥದ್ದು ಏನು ನಿಮಗೆ ಸಂದೇಶ? ಯೋ ಯೋ ಮುಕುಂದ ನರಸಿಂಹ ಜನಾರ್ದನೇತಿ. ಯೋ ಯೋ ಅಂದರೆ ಯಾರು ಯಾರು, ಮುಕುಂದ ನರಸಿಂಹ ಜನಾರ್ದನ. ಹೀಗೆ ಕೃಷ್ಣನ ಅನೇಕ ಹೆಸರನ್ನು ಯಾರು ನಿತ್ಯ ಜಪ ಮಾಡ್ತಾರೋ, ಯಾರು ನಿತ್ಯ ಏಳುವಾಗ, ಕೂತ್ಕೊಳ್ಳುವಾಗ, ಅಡಿಗೆ ಮಾಡುವಾಗ, ಬಸ್ಸಲ್ಲಿರುವಾಗ, ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇರುವಾಗ ಯಾರು ಈ ದಿವ್ಯ ನಾಮವನ್ನು ತನ್ನ ನಾಲಿಗೆಯಲ್ಲಿ ಉಚ್ಚಾರ ಮಾಡ್ತಾರೋ, ನೋಡಿ ಎಷ್ಟು ಸರಳವಂಟು. ಇದಕ್ಕೂ ಕಷ್ಟ ಅಂತ ಹೇಳಬೇಡಿ, ಅಯ್ಯೋ ನೆಕ್ಕಲೆ ಎಂಕ್ಲಿಗೆ ಟೈಮ್ ಇಜ್ಜಿ ಅಂತ. ಪ್ರಚಾರ ಮಾಡ್ಲಿಕ್ಕೆ ಹೋಗುವಾಗ ಜನ ಏನು ಹೇಳ್ತಾರೆ ನಮಗೆ? ಇತ್ತೆ ಟೈಮ್ ಇಜ್ಜಿ, ಇತ್ತೆ ಭಾರಿ ಬ್ಯುಸಿ ಉಲ್ಲ ಅಂಥೇಳಿ ಅಲ್ವ. ಬೊಕ್ಕ ಏಪಗ ಟೈಮ್ ಬರ್ಪನಿ, ಎಡ್ಡೆ ಟೈಮ್ ಹೇಳಿ ಬರುವುದಿಲ್ಲನಾ. ಈಗ ನೀವು ಭಕ್ತಿ ಮಾಡಿ ಅಂತ ಸಮಯ ಹೇಳಿ ಬರುವುದಿಲ್ಲ ನಮಗೆ. ಆದ್ದರಿಂದ ಅವರು ಹೇಳ್ತಾರೆ, ಯೋ ಯೋ ಮುಕುಂದ ನರಸಿಂಹ ಜನಾರ್ದನೇತಿ. ಕೃಷ್ಣನ ದಿವ್ಯ ನಾಮವನ್ನು ನಮ್ಮ ದೈನಂದಿನ ಕೆಲಸಗಳಲ್ಲಿ ಯಾರು ನಿತ್ಯ ಜಪ ಮಾಡ್ತಾರೋ, ಜೀವೋ ಜಪತಿ ಅನುದಿನಂ ಮರಣೇ ರಣೇವಾ. ಮೂರನೇ ಸಾಲಲ್ಲಿ ಹೇಳ್ತಾರೆ, ಜೀವೋ ಜಪತಿ ಅನುದಿನಂ ಮರಣೇ ರಣೇವಾ. ಜೀವ ಜಪ ಮಾಡಿ ಈ ದಿವ್ಯ ನಾಮವನ್ನು ನಿಮ್ಮ ನಾಲಿಗೆಯಲ್ಲಿ ನಿತ್ಯ ಜಪ ಮಾಡಿ, ನಿತ್ಯ ಇದನ್ನು ಹೇಳಲಿಕ್ಕೆ ಮರಿಬೇಡಿ. ಅನುದಿನಂ ಅಂದರೆ ನಿತ್ಯ.
ನಿತ್ಯ ನೇಮವಿಲ್ಲದ ಜಪತಪವೇತಕ್ಕೆ. ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಹರಿಯ ನೆನೆಯ ದೀಹ ನರ ಜನ್ಮವೇತಕ್ಕೆ, ಹರಿಯ ಕೊಂಡಾಡದ ನಾಲಗೆ ಏತಕ್ಕೆ. ಎಷ್ಟು ಜನ ಮನೆಯಲ್ಲಿ ದೀಪ ಹಚ್ಚಿ ಭಜನೆ ಮಾಡ್ತೀರಿ ಸಾಯಂಕಾಲ? ಸತ್ಯ ಹೇಳಿ, ಸತ್ಯ ಅಲ್ವಾ? ತುಂಬ ಸಂತೋಷ. ಮನೆಯಲ್ಲಿ ನಿತ್ಯ ತುಳಸಿಗೆ ದೀಪ ಇಟ್ಟು, ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಿತ್ಯ ಭಜನೆ ಹರಿನಾಮ ಸಂಕೀರ್ತನೆ ಮಾಡಬೇಕಂತ. ಯಾವಾಗ ಮನೆಯಲ್ಲಿ ತಾಳ ಕೇಳ್ತದೋ, ಹರಿನಾಮ ಮನೆಯಲ್ಲಿ ಆಗ್ತದೋ, ಆ ಮನೆಯೇ ತೀರ್ಥಸ್ಥಾನವಾಗುತ್ತಂತೆ. ವಸತಿ ಪಾಪನಾಶನಂ ತದ್ಗ್ರಹೇ ವಸತಿ. ಆ ಮನೆಯಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳು ಬಂದು ನೆಲೆಸ್ತವಂತೆ. ತಿರುಪತಿ, ಶ್ರೀರಂಗಂ, ಉಡುಪಿ ಎಲ್ಲ ಪವಿತ್ರ ಕ್ಷೇತ್ರಗಳು ನಿಮ್ಮ ಮನೆಗೆ ಬಂದು ನೆಲೆಸ್ತವಂತೆ. ನೆಲೆಸಿ ಏನು ಮಾಡ್ತವೆ? ವಸತಾಂ ಪಾಪನಾಶನಂ. ನಮ್ಮ ಮನೆಯನ್ನು ಶುದ್ಧ ಮಾಡ್ತದಂತೆ, ನಮ್ಮ ಮನಸ್ಸನ್ನು, ಹೃದಯವನ್ನು ಶುದ್ಧ ಮಾಡ್ತದೆ. ನಮ್ಮ ಹೃದಯದಲ್ಲಿ ಸ್ವತಃ ಕೃಷ್ಣ ಬಂದು ಸ್ಥಾನ ಪಡಿತಾರಂತೆ. ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಬಾರೋಯನ್ನ ಮುಂದೇನು ಹೃದಯ ಮಂದಿರಕ್ಕೆ ಅಲ್ವಾ? ನಮ್ಮ ಹೃದಯ ಮಂದಿರಕ್ಕೆ ಬಾ ಅಂತ ಭಕ್ತರು ಕರೀತಾ ಇದ್ದಾರೆ. ಆದ್ರಿಂದ ಇಲ್ಲಿ ಕುಲಶೇಖರ ಆಳ್ವಾರ್ ಅವರು ನಮಗೆ ಹೇಳ್ತಾ ಇದ್ದಾರೆ ಉಪಾಯವನ್ನ. ಅನುದಿನಂ ಜೀವೋ ಜಪತಿ ಅನುದಿನಂ ಮರಣೇರಣೇವ. ಅಂದರೆ ಯಾವುದೇ ಸಮಯದಲ್ಲಾದರೂ, ಅದು ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ, ಯಾವುದೇ ಸಮಯದಲ್ಲಿ ನೀವು ಯುವ ಅವಸ್ಥೆಯಲ್ಲಿರಲಿ, ವೃದ್ಧಾವಸ್ಥೆ ಇರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಯಾವುದೇ ಅವಸ್ಥೆಯಲ್ಲಿ ಈ ನಾಮವನ್ನು ಮರಿಬೇಡಿ. ನೀವು ಈ ನಾಮವನ್ನು ನಿತ್ಯ ಜಪ ಮಾಡಿ. ಜೀವೋ ಜಪತಿ ಅನುದಿನಂ ಮರಣೇರಣೇವಾ, ಪಾಷಾಣ ಕಾಷ್ಟ ಸದೃಶಾಯ ದದಾತಿ ಅಭಿಷ್ಟಂ. ದದಾತಿ ಅಭಿಷ್ಟಂ. ನೀವು ನೆನೆಸಿದ ಎಲ್ಲ ಕಾರ್ಯಗಳು ಆಗ್ತವೆ, ಅನಿಷ್ಟಗಳು ದೂರವಾಗ್ತವೆ, ಮತ್ತು ಎಲ್ಲ ಶುಭವೇ ನಮ್ಮ ಜೀವನದಲ್ಲಿ ಆಗ್ತದಂತೆ. ಕುಲಶೇಖರ ಆಳ್ವಾರ್ ಅವರು ನಮಗೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ. ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಶ್ರೀ ಪುರಂದರ ವಿಠ್ಠಲನ ನೆನೆದರೆ ಸುಟ್ಟು ಹೋಗುವವು ಕಷ್ಟಗಳು ಅಂಥೇಳಿ ಒಂದು ಪದ್ಯದಲ್ಲಿ ಹೇಳ್ತಾರೆ. ಅದರಿಂದ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ದಾಸರು ಹೇಳ್ತಾರೆ. ಅದರಿಂದ ನೀವೆಲ್ಲರೂ ಇವತ್ತು ಇಲ್ಲಿ ಭಕ್ತಿ ಭಾವದಿಂದ ಇಲ್ಲೆಲ್ಲರೂ ನೆರೆದಿದ್ದೀರಿ. ಗುರುಪ್ರಭುಜಿಯವರ ದಿವ್ಯ ಮಾರ್ಗದರ್ಶನ, ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ, ಗೀತೆಯನ್ನು ನಿತ್ಯ ನೀವು ಅವರ ಮಾರ್ಗದರ್ಶನದಲ್ಲಿ ಗೀತಾಧ್ಯಯನವನ್ನು ಮಾಡ್ತಾ ಇದ್ದೀರಿ. ಅದರಿಂದ ಆಚಾರ್ಯರು ಗೀತೆ ಅಧ್ಯಯನ ಎಷ್ಟು ಪ್ರಮುಖ ನಮ್ಮ ಜೀವನದಲ್ಲಿ ಅಂತ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ನಮಗೆ. ಆ ಶ್ಲೋಕವನ್ನು ಇವತ್ತು ಅವಲೋಕನ ಮಾಡುವ. ಗುರುಪ್ರಭುಜಿ ಹೇಳಿದ್ದಾರೆ 1 ಗಂಟೆಯಲ್ಲಿ ಮುಗಿಸಬೇಕು ಪ್ರಭುಜಿ ಅಂತೇಳಿ. ಅದರಿಂದ 1 ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ. ಕೀರ್ತನೆಯವರು ಪಾಪ ಬಂದು ಕೂತ್ಕೊಂಡಿದ್ದಾರೆ, ಅವರು ಕೂಡ ನಮಗೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಅದರಿಂದ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಅಷ್ಟೇ. ಒಂದೊಂದೇ ಶ್ಲೋಕವನ್ನು ಅವಲೋಕನ ಮಾಡುವ. ಇಲ್ಲಿ ಆಚಾರ್ಯರು ಹೇಳ್ತಾರೆ ನೋಡಿ, ಇದು ಯಾರು ಗೀತೆಯನ್ನು ಶ್ರದ್ಧೆಯಿಂದ ಓದ್ತಾರೋ ನೋಡಿ, ಒಬ್ಬ ಸ್ಟೂಡೆಂಟಿಗೆ, ಒಬ್ಬ ವಿದ್ಯಾರ್ಥಿಗೆ ಅವನ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಅಲ್ವಾ? ಒಬ್ಬ MBBS ಸ್ಟೂಡೆಂಟ್ ಆಗಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಲಿ, CA ಓದುವ ಸ್ಟೂಡೆಂಟ್ ಆಗಲಿ, ಅವನಿಗೆ ಏನು ಇಂಪಾರ್ಟೆಂಟ್ ಅವನ ಜೀವನದಲ್ಲಿ? ಅವನ ಟೆಕ್ಸ್ಟ್ ಬುಕ್. ಅದನ್ನು ಆಧರಿಸಿ ಲೆಕ್ಚರ್ ಕೇಳ್ತಾನೆ, ನೋಟ್ಸ್ ಮಾಡ್ತಾನೆ, ಮತ್ತೆ ಮತ್ತೆ ಓದ್ತಾನೆ, ಬರೆದ ನೋಟ್ಸನ್ನು ಮತ್ತೆ ಮತ್ತೆ ಓದ್ತಾನೆ. ಆಗ ಮಾತ್ರ ಅವನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಟೀಚರ್ ಲೆಕ್ಚರ್ ಮಾಡ್ತಾರೆ, ಎಲ್ಲ ನೋಡಿದ್ರಿ, ಪುಸ್ತಕ ಮುಚ್ತಾನೆ, ಪುನಃ ನಾಳೆ ಬೆಳಿಗ್ಗೆ ತೆಗೆಯುವುದವನು, ಮನೆಗೆ ಹೋಗಿ ಓಪನ್ ಮಾಡೋದಿಲ್ಲ. ಅಂಥ ಸ್ಟೂಡೆಂಟ್ ಪಾಸ್ ಆಗ್ತಾರ? ಜಸ್ಟ್ ಪಾಸ್ ಆಗೋದು ಕಷ್ಟ ಅಲ್ವಾ? ಆದರೆ ಯಾವ ಸ್ಟೂಡೆಂಟ್ ಟೀಚರ್ ಮಾಡಿದ ಪಾಠಗಳನ್ನು ಶ್ರದ್ಧೆ ಇಟ್ಟು ಕೇಳ್ತಾನೋ, ಶ್ರವಣ ಮಾಡ್ತಾನೋ, ಅದಲ್ಲದೆ ಮನೆಗೆ ಹೋಗಿ ಪುನಃ ನೋಟ್ಸ್ ಪ್ರಿಪೇರ್ ಮಾಡ್ತಾನೋ, ಮಾಡಿದ ಅಂಶಗಳನ್ನು ಮತ್ತೆ ಮತ್ತೆ ಅವಲೋಕನ ಮಾಡಿ ಮತ್ತೆ ಮತ್ತೆ ಯಾರು ಓದ್ತಾನೋ ಅಂಥ ಸ್ಟೂಡೆಂಟ್ ಖಂಡಿತ ಫಸ್ಟ್ ಕ್ಲಾಸ್ ಬರ್ತಾನೆ ಅಲ್ವಾ? ಏನು ಸಂಶಯ ಇಲ್ಲ ಅದರಲ್ಲಿ. ಪರೀಕ್ಷೆ ಹತ್ತಿರ ಬರುವಾಗ ಕೆಲವರು ಹೇಳ್ತಾರೆ, ಇತ್ತೆ ಭಾರಿ ಬ್ಯುಸಿ ಇಲ್ಲ, ಒಂಜಿ ಎಲ್ಪ ಕರಿಯಡು, ಒಂಜಿ ಎನ್ಪ ಕರಿಯಡು, ಬೊಕ್ಕ ಎಂಕುಲು ಸತ್ಸಂಗಗೂ ಬರ್ಪ, ಬೊಕ್ಕ ಎಂಕುಲು ಗೀತೆ ಭಾಗವತ ಓದುವ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಆಗ್ತದ ಓದಲಿಕ್ಕೆ? ಆ ಸಮಯದಲ್ಲಿ ಆಗುದಿಲ್ಲ. ಮೊಕ್ಕ ಮಾತೆ ಕಡೆ ಬೇನೆನೇ ಬರ್ಪುನಿ, ಎಲ್ಪ ಎನ್ಪಗ ಎಲ್ಲ ಕಡೆ ಅವಳು ಬೇನೆ ಮೂಲು ಬೇನೆ, ಆ ಡಾಕ್ಟರ್ ಸರಿ ಇಜ್ಜಿ, ಈ ಡಾಕ್ಟರ್ ಸರಿ ಇಜ್ಜಿ, ಅವು ಮರ್ದು ಸರಿ ಇಜ್ಜಿ, ಈ ಮರ್ದು ಸರಿ ಇಜ್ಜಿ ಅಂತ ಹಾಗೆ ಸಮಯ ಹೋಗುತ್ತದೆ. ಇದಂ ಶರೀರಂ ಪರಿಣಾಮ ಪೇಶಲಂ ಪತತಿ ಅವಶ್ಯಂ ಶತಸಂಧಿ ಜರ್ಜರಂ ಕಿಮೌಷಧಿಂ ಪ್ರಚ್ಛಸಿ ಮೂಢ ದುರ್ಮತೆ ನಿರಾಮಯಂ ಕೃಷ್ಣ ರಸಾಯನಂ ಪಿಬ. ಇನ್ನೊಂದು ಅದೇ ಮುಕುಂದಮಾಲಾ ಸ್ತೋತ್ರದಲ್ಲಿ ಕುಲಶೇಖರ ಆಳ್ವಾರ್ ಅವರು ಹೇಳ್ತಾರೆ,
ಇದಂ ಶರೀರಂ ಪರಿಣಾಮ ಪೇಶಲಂ. ನಾವು ಶರೀರವನ್ನು ಯಾವುದೇ ಜಿಮ್ಮಿಗೆ ಹೋಗಿ ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗಿ ಎಷ್ಟು ಸುಂದರ ಮಾಡಿ ಇಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ಒಂದು ದಿವಸ ಕ್ಷೀಣವಾಗಲೇಬೇಕು ಅಂತ. ಇದಂ ಶರೀರಂ ಪರಿಣಾಮ ಪೇಶಲಂ ಪತತಿ ಅವಶ್ಯಂ ಶತಸಂಧಿ ಜರ್ಜರಂ. ಪತತಿ ಅವಶ್ಯಂ, ಆ ಶರೀರ ಬಿದ್ದು ಹೋಗ್ತದೆ, ಅದಕ್ಕೆ ಯಾವ ಸಂಶಯ ಇಲ್ಲ. ಪತತಿ ಅವಶ್ಯಂ, ಅದು ಬೀಳುವಾಗ ತುಂಬ ನೋವು ಕೊಡ್ತದಂತೆ. ಯಾವುದೇ ಬಿಲ್ಡಿಂಗ್ ಓಲ್ಡ್ ಆದಾಗ ಏನಾಗ್ತದೆ, ಅಲ್ಲಿ ಪ್ಯಾಚ್ ಮಾಡಬೇಕು, ಇಲ್ಲಿ ಪ್ಯಾಚ್ ಮಾಡಬೇಕು, ಅಲ್ಲಿ ಟ್ಯಾಪ್ ಹಾಳಾಗಿದೆ, ಇಲ್ಲಿ ಟ್ಯಾಪ್ ಹಾಳಾಗಿದೆ ಅಲ್ವಾ. ಹಾಗೆ ನಮ್ಮ ಶರೀರ ಹಳತ್ತಾಗಬೇಕು, ಹಳತ್ತಾಗುವಾಗ ತುಂಬ ನೋವು ಕೊಡ್ತದಂತೆ. ಶತಸಂಧಿ ಜರ್ಜರಂ ಕಿಮೌಷಧಿಂ ಪ್ರಚ್ಛಸಿ ಮೂಢ ದುರ್ಮತೆ. ಹೇ ದುರ್ಮತಿ, ಹೇ ಮೂಢ, ಯಾಕೆ ನೀನು ಎಲ್ಲ ಮದ್ದನ್ನು ಹುಡುಕ್ತಾ ಇದ್ದಿ ಶರೀರವನ್ನು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ? ಈ ಶರೀರವನ್ನು ಯಾವಾಗಲೂ ತರುಣಾವಸ್ಥೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿ. ಆದರೆ ಒಂದು ಒಳ್ಳೆ ಔಷಧಿ ಉಂಟು, ಅದನ್ನು ನೀನು ತೆಗೆದುಕೊಳ್ಬೇಕು. ನಿರಾಮಯಂ ಕೃಷ್ಣ ರಸಾಯನಂ ಪಿಭಾ. ಅತ್ಯಂತ ಸುಲಭವಾಗಿ ಸಿಗುವಂತಹ ಕೃಷ್ಣ ರಸಾಯನವನ್ನು ನೀವು ಕುಡಿಬೇಕು. ಕಲಿಯುಗದಲ್ಲಿ ಕೃಷ್ಣ ರಸಾಯನ ಯಾವುದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕಲಿಯುಗದಲ್ಲಿ ಅತ್ಯಂತವಾದ ಕೃಷ್ಣ ರಸಾಯನ ಈ ಹರೇ ಕೃಷ್ಣ ಮಹಾಮಂತ್ರ. ಇದನ್ನು ನಾವು ತೆಗೆದುಕೊಳ್ಬೇಕು. ಅದರಿಂದ ಇಲ್ಲಿ ಪ್ರಥಮ ಶ್ಲೋಕದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಯಾರು ಗೀತೆಯನ್ನು ಶ್ರದ್ಧೆಯಿಂದ ಓದ್ತಾರೋ ಅವ್ರಿಗೇನು ಫಲ. ಗೀತೆ ಯಾಕೆ ಓದಬೇಕು? ನಾವು ಟೆಕ್ಸ್ಟ್ ಪುಸ್ತಕ ಯಾಕೆ ಓದಬೇಕು ಅಂತ ಕೇಳಿದರೆ ಸ್ಟೂಡೆಂಟ್ ಪಾಸ್ ಆಗಲಿಕ್ಕೆ ಅಲ್ವಾ, ಒಂದು ಡಿಗ್ರಿ ಪಡಿಬೇಕು, ಭವಿಷ್ಯ ಉಜ್ವಲವಾಗಿರಬೇಕು ಅಂಥೇಳಿ. ಹಾಗೆ ಇಲ್ಲಿ ಪ್ರಥಮ ಶ್ಲೋಕದಲ್ಲಿ ಹೇಳ್ತಾರೆ, ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಪ್ಪಟೇ ಪ್ರಯತ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯ ಶೋಕಾದಿವರ್ಜಿತ. ಪ್ರಥಮ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಹ ಪಠೇತ್ ಪ್ರಯತಃ ಪುಮಾನ್. ಶ್ರದ್ಧೆಯಿಂದ ಈ ಗೀತಾ ಪುಸ್ತಕವನ್ನು ಯಾರು ನಿತ್ಯ ಅಧ್ಯಯನ ಮಾಡ್ತಾರೋ, ವಿಷ್ಣು ಪದಮವಾಪ್ನೋತಿ ಭಯ ಶೋಕಾದಿವರ್ಜಿತ. ಪರಮದೇವೋತ್ತಮ ಪುರುಷನ ಚರಣಕಮಲಗಳನ್ನು ಅವನು ಪಡಿತಾನಂತೆ. ನೋಡಿ, ಕೇವಲ ಗೀತೆಯನ್ನು ನಿತ್ಯ ಅನುದಿನವಾಗಿ ಶ್ರವಣ ಮಾಡೋದ್ರಿಂದ ಕೃಷ್ಣನ ವಿಷ್ಣು ಪದಮ ಅವಾಪ್ನೋತಿ ಅಂದರೆ ಪಡಿತಾನೆ. ಹೇಗೆ ಪಡಿತಾನೆ? ಭಯ ಶೋಕಾದಿವರ್ಜಿತ. ಭಯದಿಂದ ಮತ್ತೆ ಶೋಕದಿಂದ ಅವನು ಮುಕ್ತನಾಗ್ತಾನೆ. ನೋಡಿ, ನಮಗೆ ಯಾವುದೇ ಎರಡು ಯಾವಾಗಲೂ ಬಾಧಿಸ್ತಾ ಇರ್ತದೆ, ಒಂದು ಭಯ ಮತ್ತೆ ಒಂದು ಶೋಕ ಅಲ್ವಾ. ಭಯ ಅಂದರೆ ಏನು? ಅಯ್ಯೋ ಮುಂದೆ ಏನಾಗ್ತದೋ, ನನ್ನ ಭವಿಷ್ಯ ಏನಾಗ್ತದೋ, ಬ್ಯಾಂಕಲ್ಲಿ ಹಣ ಇಟ್ಟಿದ್ದೇನೆ, ಹೆಂಡತಿ ಹತ್ರ ಹೇಳಲಿಲ್ಲ, ಗಂಡ ಎಣಿಸಿದ್ದು ಗಂಡ ಹೆಂಡತಿ ಹತ್ರ ಹೇಳಲಿಲ್ಲ, ಹೆಂಡತಿ ಹೇಳೋದು ಅಲ್ಲೆಲ್ಲಿ ಉಂಟು ಸಮಸ್ಯೆ ಅಲ್ವಾ. ಏನಾಗ್ತದೆ, ಮಕ್ಕಳ ಭವಿಷ್ಯ ಏನಾಗ್ತದೆ, ನನ್ನ ಭವಿಷ್ಯ ಏನಾಗ್ತದೆ, ಯಾವಾಗಲೂ ನಮಗೆ ಭವಿಷ್ಯದ ಬಗ್ಗೆ ಭಯ ಇರುತ್ತದೆ. ಮಕ್ಕಳು ದೊಡ್ಡವರಾಗಿ ನೋಡ್ತಾರೋ ಇಲ್ವೋ ಅಲ್ವಾ. ನನ್ನ ರಿಟೈರ್ಮೆಂಟ್ ಹತ್ರ ಬಂತು, ಯಾವ ಮಕ್ಕಳು ಹತ್ರ ಇಲ್ಲ, ಯಾರು ನೋಡ್ತಾರೋ ಅಲ್ವಾ, ಭಯ ಇರುತ್ತದೆ. ಶೋಕ ಮನುಷ್ಯನಿಗೆ ಭಯ ಮತ್ತೆ ಶೋಕ ಎರಡು ಯಾವಾಗಲೂ. ಶೋಕ ಯಾಕೆ? ಯಾವುದನ್ನು ಪಡೀಲಿಲ್ವೋ, ಯಾವುದು ನಮ್ಮಿಂದ ಕೈ ಮೀರಿ ಹೋಗಿದೆಯೋ ಅದಕ್ಕೋಸ್ಕರ ನಾವು ಶೋಕ ಮಾಡ್ತೇವೆ ಅಲ್ವಾ. SSLC ಒಳ್ಳೆ ಓದಿದ್ರೆ ಒಳ್ಳೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಿತ್ತು, ಅಯ್ಯೋ ಪಕ್ಕದ ಮನೆ ನೋಡಿ, ಎರಡೆರಡು ಕಾರು, ಎರಡೆರಡು ಮನೆ, ನಾನು ಕೂಡ ಓದಿದ್ದಿದ್ರೆ ಎಲ್ಲೋ ಮುಟ್ತಿದ್ದೆ ಇವತ್ತು ಅಂತ ಶೋಕ ಮಾಡ್ತೇವೆ ನಾವು. ಭಯ ಮತ್ತೆ ಶೋಕ ನೋಡಿ, ನಮ್ಮ ಜೀವನದಲ್ಲಿ ಎರಡೇ ಇರೋದು ಯಾವಾಗಲೂ, ಭಯ ಮತ್ತೆ ಶೋಕ. ಅಯ್ಯೋ ನನ್ನಲ್ಲಿ ಅದಿಲ್ಲ ಅಂಥೇಳಿ, ಅಯ್ಯೋ ಅವನಲ್ಲಿ ಅದಿದೆ ಅಂಥೇಳಿ. ಆದರೆ ಯಾರು ಗೀತಾಧ್ಯಯನವನ್ನು ಶ್ರದ್ಧೆಯಿಂದ ಮಾಡ್ತಾರೋ, ವಿಷ್ಣು ಪದಮವಾಪ್ನೋತಿ ಭಯ ಶೋಕಾದಿವರ್ಜಿತ. ಗೀತೆಯನ್ನು ಶ್ರದ್ಧೆಯಿಂದ ಯಾರು ಓದ್ತಾರೋ ಈ ಭಯ ಶೋಕದಿಂದ ಮುಕ್ತರಾಗ್ತಾರೆ. ಯಾಕೆ? ಕೃಷ್ಣನ ಮೇಲೆ ವಿಶ್ವಾಸ, ದೃಢತೆ ಬರುತ್ತೆ ನಮಗೆ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಆ ಪರಮದೇವೋತ್ತಮ ಪುರುಷನಲ್ಲಿ ಪ್ರಬಲವಾದ ಒಂದು ಶ್ರದ್ಧೆ ಬರುತ್ತೆ, ಕೃಷ್ಣನನ್ನು ರಕ್ಷಿಸ್ತಾನೆ. ಅದಕ್ಕೆ ದಾಸರ ಒಂದು ಪದ್ಯದಲ್ಲಿ ಹೇಳ್ತಾರೆ ನೋಡಿ, ದಾಸರ ಒಂದು ಪದ್ಯದಲ್ಲಿ ಒಂದು ಸಾಲು ಅರ್ಥ ಆದರೆ ನಮ್ಮ ಜೀವನ ಪರಿಪೂರ್ಣ. ಒಂದು ಸಾಲು ಅರ್ಥ ಆದರೆ, ಆ ಸಾಲಿನಲ್ಲಿ ಒಂದು ಪದ ಅರ್ಥ ಆದರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಆ ಪದ್ಯದಲ್ಲಿ ಹೇಳ್ತಾರೆ, ಗೋವಿಂದನನ್ನು ಸ್ಮರಣೆ ಮಾಡ್ತಾರೆ,
ಅಲ್ಲಿ ಹೇಳ್ತಾರೆ, ಹಿಂದಿಲ್ಲ ಸ್ವಾಮಿ ಮುಂದಿಲ್ಲ, ಗೋವಿಂದ ನೀನಲ್ಲದೆ ಇಹ ಪರವಿಲ್ಲವಯ್ಯ. ಹಿಂದಿಲ್ಲ ಸ್ವಾಮಿ ಮುಂದಿಲ್ಲ. ನಾವು ಎಣಿಸ್ಬೋದು, ಹಿಂದೆ ನನ್ನ ತುಂಬ ಜನ ಇದ್ದಾರೆ, ಮುಂದೆ ನಮ್ಮ ತುಂಬ ಜನ ಇದ್ದಾರೆ ನನ್ನ ರಕ್ಷಣೆಗೆ. ಗಜೇಂದ್ರ ಅದೇ ಪ್ರಯತ್ನ ಮಾಡಿದ್ದು. ದೇಹಪತ್ಯ ಕಲತ್ರ ಆದೀಶು ಆತ್ಮಸೈನ್ಯೇಶು ಅಸತ್ಸೌ ಅಪಿ ತೇಷಾಂ ಪ್ರಮತ್ತ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಗಜೇಂದ್ರ ಇದೇ ತಿಳ್ಕೊಂಡ ಅಂತ, ಅಯ್ಯೋ ಹಿಂದೆ ಮುಂದೆ ಇದ್ದಾರೆ, ತುಂಬ ಮುಂದೆ ಜನ ಇದ್ದಾರೆ, ನನಗೆ ಎಲ್ಲರೂ ರಕ್ಷಣೆ ಮಾಡ್ತಾರೆ. ಯಾರು ರಕ್ಷಣೆ ಮಾಡ್ಲಿಕ್ಕೆ ಆಯ್ತಾ ಗಜೇಂದ್ರನಿಗೆ? ಯಾರೂ ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ. ದಾಸರು ಪ್ರಚಾರ ಮಾಡ್ತಾ ಹೋಗ್ತಾ ಇದ್ದಾರೆ, ಕೈಯಲ್ಲಿ ತಂಬೂರಿ ಹಿಡಿದಿದ್ದಾರೆ, ಪ್ರಚಾರ ಮಾಡಿ ಊರಿಂದ ಊರಿಗೆ ಜನರನ್ನು ಎಬ್ಬಿಸಬೇಕಲ್ವಾ. ಜನರು ಮಲಗಿದ್ದಾರೆ, ಈಗ ಸಹ ಮಲಗಿದ್ದಾರೆ. ಜನರನ್ನು ಎಬ್ಬಿಸಬೇಕಲ್ಲ, ಗೀತೆ ಓದಿ, ಭಾಗವತ ಓದಿ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹೇಳಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ. ದಾಸರು ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ, ಹಾಡನ್ನು ಹಾಡ್ತಾ ಇದ್ದಾರೆ. ಒಬ್ಬ ಅಂಗಳದಲ್ಲಿ ಮಲಗಿದ್ದಾನಂತೆ, ಹೆಂಡತಿ ಕಾಲು ಒತ್ತುತ್ತಾ ಇದ್ದಾಳಂತೆ, ಆರಾಮದಲ್ಲಿ ಮಲಗಿದ್ದಾನೆ. ಸಂಧ್ಯಾ ಸಮಯ. ಯಾವ ಟೈಮು? ಸಂಧ್ಯಾ ಸಮಯ. ಸಂಧ್ಯಾ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬೇಕು. ದೇವರ ಇನ್ನೊಂದು ಹೆಸರು ಸಂಧ್ಯಾ ಅಂತ. ಸಂಧ್ಯಾ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚುವುದು, ದೇವರ ಭಜನೆ ಕಾರ್ಯ ಮಾಡೋದು, ಗೀತೆ ಭಾಗವತ ಓದುವುದು, ಶ್ರದ್ಧೆಯಿಂದ ದೇವತಾ ಕಾರ್ಯ ಮಾಡಬೇಕಂತ. ಅವ ಗಟ್ಟಿ ಮಲಗಿದ್ದಾನೆ, ಹೆಂಡತಿ ಕಾಲು ಒತ್ತುತ್ತಾ ಇದ್ದಾಳೆ. ಆಗಲೇ ದಾಸರು ಒಂದು ಪದ್ಯ ಬರೆದ್ರಂತೆ. ಆಗಲೇ ಒಂದು ಅವರ ಬಾಯಿಂದ ಪದ್ಯ ಮೂಡಿ ಬಂತು. ಏನದು ಪದ್ಯ? ತುಂಬ ಫೇಮಸ್, ಎಲ್ಲರಿಗೆ ಗೊತ್ತಿರ್ಬೋದು. ಮಡದಿ ಬಾರಳು ಮಂಚ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವಾ. ಅವೆಣಿಸುದು, ಹೆಂಡತಿ ಕಾಲು ಒತ್ತುತ್ತಾ ಇದ್ದಾಳೆ ಆರಾಮ ಅಂತೇಳಿ. ಹೆಂಡತಿ ಬರುವುದಿಲ್ಲ ಲಾಸ್ಟಿಗೆ. ಮಡದಿ ಬಾರಳು, ಒಳ್ಳೆ ಮಂಚದಲ್ಲಿ ಮಲಗಿದ್ದಾಳೆ, ಮಂಚ ಸಹ ಬರುವುದಿಲ್ಲ ಅಂಥೇಳಿ. ಇವ ಶಾಶ್ವತ ಅಂತ ತಿಳಿದಿದ್ದೇವೆ ನಾವಿಲ್ಲಿ ಎಲ್ಲ. ಮಂಚ ಬಾರದು, ಕಂಚು ಕನ್ನಡಿ ಕಿಂಚಬಾರದು, ಸಂಚಿತಾರ್ಥವು. ನಾವು ಸಂಚಿತಾರ್ಥ ಎಲ್ಲ ಒಟ್ಟು ಮಾಡಿದದ್ದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ಉಳಿತದೆ. ನಮ್ಮ ವಾಹನಗಳು ಅಲ್ಲೇ ಉಳಿತವೆ, ನಾವು ಸಾಕಿದ ಪ್ರಾಣಿಗಳು ಅಲ್ಲೇ ಉಳಿತವೆ, ಯಾವುದು ನಮ್ಮ ಜೊತೆ ಬರುವುದಿಲ್ಲ. ಮುಂಚೆ ಮಾಡಿರೋ ಧರ್ಮವಾ. ಅದಕ್ಕೋಸ್ಕರ ಯಾವಾಗ ಯುವ ಅವಸ್ಥೆ ಇದೆಯೋ, ಯಾವಾಗ ಶರೀರದಲ್ಲಿ ಶಕ್ತಿ ಇದೆಯೋ, ಆವಾಗ ಹರಿನಾಮ ಸಂಕೀರ್ತನೆಯನ್ನು ಮಾಡಿ, ಗೀತೆ ಭಾಗವತವನ್ನು ಶ್ರದ್ಧೆಯಿಂದ ಓದಿ, ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿ. ಗುರುಪ್ರಭುಜಿಯವರು ಕ್ಲಾಸ್ ಮಾಡ್ತಾ ಇದ್ದಾರೆ, ಒಂದೊಂದು ಕ್ಲಾಸನ್ನು ತಪ್ಪದೇ ಕೇಳಿ. ಯಾಕೆ? ಗೀತಾಮೃತ ನಿಮಗೆ ಸಿಗ್ತಾ ಉಂಟು. ಅದಕ್ಕೋಸ್ಕರ 1ನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ಭಯ ಶೋಕಾದಿವರ್ಜಿತ. ಯಾರು ಗೀತೆ ಅಧ್ಯಯನವನ್ನು ಶ್ರದ್ಧೆಯಿಂದ ಮಾಡ್ತಾರೋ ಭಯ ಶೋಕಗಳಿಂದ ಮುಕ್ತರಾಗ್ತಾರೆ. 2ನೇ ಶ್ಲೋಕ ಹೇಳುತ್ತೆ. ಲಾಸ್ಟಿಗೆ ನಾನು ನಿಮ್ಗೆಲ್ರಿಗೂ ಪ್ರಶ್ನೆ ಕೇಳ್ತೇನೆ, 1ನೇ ಶ್ಲೋಕದಲ್ಲಿ ಏನು ಹೇಳಿದ್ರು, 2ನೇ ಶ್ಲೋಕದಲ್ಲಿ ಏನು ಹೇಳಿದ್ರು ಅಂತ ಹೇಳಿ ಅಲ್ವಾ. ಪ್ರಸಾದಾಗಿ ಮೇರಿ ಇವರು ಎಷ್ಟು ಟೈಮ್ ತೆಗಿತಾರೆ ಇವಾಗ. ಕೀರ್ತನೆ ಆಗ್ಲಿಕ್ಕುಂಟು, ಆರತಿ ಆಗ್ಲಿಕ್ಕುಂಟು, ಮತ್ತೆ ಪ್ರಸಾದ ಮನಸ್ಸಲ್ಲಿ ಎನ್ನಿಸ್ಕೊಳ್ತಾ ಇದ್ದೀರಾ ಅಂತ ಅಲ್ವಾ. ಇವತ್ತು ಒಂದು ಮಧ್ಯಾಹ್ನ ಪ್ರೋಗ್ರಾಮಿಗೆ ಹೋಗಿದ್ದೆವು, ನಿನ್ನೆ ಒಂದು ಮಧ್ಯಾಹ್ನ ಪ್ರೋಗ್ರಾಮಿಗೆ ಹೋಗಿದ್ದು. 12:30 12:45 ಆಗುವಾಗ ಎಲ್ಲರೂ ವಾಚ್ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಊಟಕ್ಕೆ ಟೈಮ್ ಆಯ್ತಲ್ಲ ಅಂತ. ನೋಡಿ, ಹೊಟ್ಟೆಗೆ ಆಹಾರ ಕೊಡ್ಬೋದು, ಮೆದುಳಿಗೆ ಆಹಾರ ಕೊಡಬೇಕು. ಜ್ಞಾನ ಕಾರ್ಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮನಸ್ಸಿಗೆ ಜ್ಞಾನವನ್ನು ಕೊಡಿ, ಹೃದಯಕ್ಕೆ ಜ್ಞಾನವನ್ನು ಕೊಡಿ. ಈ ಜ್ಞಾನವೇ ನಮ್ಮನ್ನು ರಕ್ಷಿಸುವಂಥದ್ದು. ಅದನ್ನು ಇವತ್ತು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುವ, ತೊಂದರೆ ಇಲ್ಲ. ಎಲ್ಲರೂ ಕೈ ಎತ್ತಿ ಓಕೆ ಅಂತ. ಓಕೆ ಸರಿ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುವ ಇವತ್ತು. ಮತ್ತೆ ಹೇಳ್ತಾರೆ, ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಎಷ್ಟು ಒಳ್ಳೆ ಶ್ಲೋಕ ನೋಡಿ. ಯಾರು ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಯಾರು ಗೀತೆಯನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೆ, ಪ್ರಾಣಾಯಾಮ ಪರಸ್ಯ ಚ. ಹೇಗೆ ಸ್ಟೂಡೆಂಟ್ ಟೆಕ್ಸ್ಟ್ ಪುಸ್ತಕ ಓದಿದ ಹಾಗೆ. ಲಾಸ್ಟ್ ಎಕ್ಸಾಮ್ ಬರುವಾಗ ಮಕ್ಕಳು ಹೇಗೆ ಓದ್ತಾರೆ ಗೊತ್ತುಂಟಲ್ಲ ನಿಮಗೆ. ಸಾಧಾರಣ ಸ್ಕೂಲ್ ಮಕ್ಕಳಲ್ಲ, ಈಗ ಫೈನಲ್ ಇಯರ್ CA ಸ್ಟೂಡೆಂಟ್, MBBS ಸ್ಟೂಡೆಂಟ್ ಎಲ್ಲ ಹೇಗೆ ಓದ್ತಾರೆ? ಅವರು ಊಟ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ. ಇಲ್ಲಿಂದ ಅನೇಕ ಮಕ್ಕಳು ಮಣಿಪಾಲಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಮುಡಿಬಿದ್ರೆ ಹೋಗ್ತಾರೆ ಎಲ್ಲ ಓದಲಿಕ್ಕೆ. ಪಾಪ ಮಕ್ಕಳು ಆ ಬಸ್ಸಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾರೆ, 1 ಗಂಟೆ ಸಹ ವೇಸ್ಟ್ ಆಗಬಾರ್ದು ಅಂತ. ಆ ರೀತಿ ಗೀತೆಯನ್ನು ಓದಬೇಕಂತೆ ನಾವು.
ಕತೆ ಕಾದಂಬರಿ ಓದಿದಾಗೆ ಗೀತೆ ಓದಿದರೆ ಏನು ಪ್ರಯೋಜನ ಇಲ್ಲ. ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ನಾವು ಪೂರ್ವಜನ್ಮದಲ್ಲಿ ಮಾಡಿದಂತಹ ಯಾವುದೇ ಪಾಪಗಳು ನಮಗೆ ತಟ್ಟುವುದಿಲ್ಲ ಅಂತ. ನೋಡಿ, ನಮ್ಮ ಎಲ್ಲ ದುರಿತಗಳಿಗೆ, ಎಲ್ಲ ಕಷ್ಟಗಳಿಗೆ ಕಾರಣ ಏನು? ಪೂರ್ವಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೇವೆ ನಾವು. ಅದರ ತಪ್ಪನ್ನು ಈಗ ಪ್ರಾರಬ್ಧವಾಗಿ ಅನುಭವಿಸ್ತಾ ಇರ್ತೇವೆ. ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು. ಆದರೆ ಯಾರು ಗೀತೆಯನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೋ, ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಕಾಲನ ದೂತರು ಬಂದು ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಕಾಲನ ದೂತರು ಬಂದು ಕೈ ಪಿಡಿದು ಎಳೆವಾಗ ತಾಳು ತಾಳೆಂದರೆ ಕೇಳುವರೆ ಅವರು, ನಾಳೆ ಬಾ ಎಂದರೆ ನಿಲ್ಲುವರೆ ಅವರು. ಅಂತಿಮ ಸಮಯದಲ್ಲಿ ನಾವು ಎಕ್ಸಾಮ್ ಬರೀಬೇಕು ಅಲ್ವಾ? ಎಕ್ಸಾಮ್ ಬರೆಯುವಾಗ ಎಕ್ಸಾಮ್ ಬರ್ದಾದ್ಮೇಲೆ ನಮ್ಮನ್ನು ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಅವ್ರ ಹತ್ರ ಹೇಳಿದರೆ ಅವ್ರು ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅಂತೆ ಉಂತಲೇ ತಾಳು ತಾಳೆಂದರೆ, ಫ್ರಿಜ್ಜಲ್ಲಿ ಎಲ್ಲ ನಿನ್ನೆದು ಸಬ್ಜಿ ಇಟ್ಟಿದ್ದೇನೆ, ಮಗಳಿಗೆಲ್ಲ ಹೇಳಿಕೊಡ್ತೇನೆ, ಅಥವಾ ವಿಲ್ಲೆಲ್ಲ ಬರೆದಿಡ್ತೇನೆ, ಮಕ್ಕಳಿಗೆಲ್ಲ ಪಾಲು ಮಾಡಿ ಇಡ್ತೇನೆ, ನೆಕ್ಸ್ಟ್ ನಾಳೆ ಬನ್ನಿ ಅಂತ ಹೇಳ್ತಾರೆ. ಕೇಳ್ತಾರೆ ಅವರು. ನಾಳೆ ಬಾ ಎಂದರೆ ನಿಲ್ಲುವರೇ ಇಲ್ಲ ಸರ್, ಟೈಮ್ ಆಯಿತು ಪೋಪುನೇ ನನ್ನ ಅಂತ. ಈತ ಟೈಮ್ ಕೊರ್ತುಂಡಿರೇಗು ಅಲ್ವಾ? ಇಷ್ಟು ಟೈಮ್ ಕೊಟ್ಟಿದೆ ನಿಮಗೆ, ಇಷ್ಟು ಟೈಮಲ್ಲಿ ನೀವು ಮಾಡಲಿಲ್ಲ ಯಾವುದು. ಆದರೆ ಈಗ ನೀವು ಎಲ್ಲ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಿ, ಈಗ ಸಮಯ ಇಲ್ಲ. ಅದರಿಂದ ಯಾರು ಗೀತಾ ಅಧ್ಯಯನ ಮಾಡ್ತಾರೋ, ಶ್ರದ್ಧೆಯಿಂದ ಅದನ್ನು, ಗೀತೆಯನ್ನು ಮುಟ್ಟುವುದು ಕೂಡ ಪುಣ್ಯ ಅಂತೆ. ಗೀತಾಶಾಸ್ತ್ರವನ್ನು ಮುಟ್ಟುವುದು ಪುಣ್ಯ ಅಂತೆ. ಗೀತೆಯನ್ನು ನೋಡುವುದು ಪುಣ್ಯ ಅಂತೆ. ತುಳಸಿ ನೋಡುವುದೇ ಪುಣ್ಯ. ಧಾತ್ರಿ ವೃಕ್ಷ ನೋಡುವುದೇ ಪುಣ್ಯ. ಧಾತ್ರಿ ವೃಕ್ಷ ಅಂದರೆ ಯಾವುದು? ನೆಲ್ಲಿಕಾಯಿ ಮರ. ಅದನ್ನು ನೋಡುವುದೇ ಪುಣ್ಯ ಅಂತೆ. ತುಳಸಿ ದೇಕಿ ಜುರಾವೋ ಪ್ರಾಣ ಮಾಧವ ತೋಷಣಿ ಜಾನೆ. ತುಳಸಿಯ ದರ್ಶನ ಮಾಡುವುದೇ ಪುಣ್ಯ ಅಂತ. ಮನೆಯ ಅಂಗಳದಲ್ಲಿ ಒಳ್ಳೆ ತುಳಸಿ ಇರಬೇಕಂತ. ಆಲಯಕ್ಕೆ ತುಳಸಿ ಬೃಂದಾವನವೇ ಭೂಷಣ. ದೊಡ್ಡ ಮನೆ ಕಟ್ಟಿದ್ದೀರಿ, ತುಳಸಿ ಕಟ್ಟೇ ಕಾಣುವುದಿಲ್ಲ, ಹುಡುಕ್ಬೇಕು ಎಲ್ಲಿ ತುಳಸಿ ಇದ್ದಾರೆ ಅಂತೇಳಿ. ಆದರೆ ಚಿಕ್ಕ ಮನೆ ಮುಂದೆ ತುಳಸಿ ಚಂದವಾಗಿ ಬೆಳೆದಿದೆ ಅಂತ ಹೇಳಿದರೆ ಆ ಮನೆ ವೃಂದಾವನಕ್ಕೆ ಸಮಾನ. ಆಲಯಕ್ಕೆ ತುಳಸಿ ವೃಂದಾವನವೇ ಭೂಷಣ, ಭೂಷಣಕ್ಕೆ ನೀ ಭೂಷಣ, ಈ ಪದ್ಯದಲ್ಲಿ ದಾಸರು ಹೇಳ್ತಾರೆ. ಅದರಿಂದ ಗೀತೆಯನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಪೂರ್ವಜನ್ಮ ಕೃತಾನಿಚ, ನಮ್ಮ ಹಿಂದಿನ ಯಾವುದೇ ಕರ್ಮಗಳು ನಮಗೆ ತಟ್ಟುವುದಿಲ್ಲ ಅಂತೆ. 2 ಶ್ಲೋಕ ಆಯಿತು. 3ನೇ ಶ್ಲೋಕದಲ್ಲಿ ಚಿಂತನೆ ಮಾಡುವ. ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ. ಸಿಕ್ಕಿದ ಸೋಪ್ ಹಾಕಿ ನಾವೆಲ್ಲ ತೊಳಿತೇವೆ ನಮ್ಮ ಶರೀರವನ್ನು ಅಲ್ವಾ? ಆ ಅಡ್ವರ್ಟೈಸ್ಮೆಂಟ್ ನೋಡಿ, ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡಿ, ಇದ್ದ ಶ್ಯಾಂಪೂ ಹಾಕಿ, ಇದ್ದ ಸೋಪ್ ಹಾಕಿ ನಮ್ಮ ಶರೀರವನ್ನು ಕ್ಲೀನ್ ಮಾಡಲಿಕ್ಕೆ ನೋಡುತ್ತೇವೆ. ಆದರೆ ಅಡ್ವರ್ಟೈಸ್ಮೆಂಟಲ್ಲಿ ಇದ್ದ ಹಾಗೆ ನಾವು ಆಗೋದಿಲ್ಲ, ಗ್ಯಾರಂಟಿ. ಸೋಪ್ ಹಾಕಿ, ಯಾವುದೇ ಶ್ಯಾಂಪೂ ಹಾಕಿ ನಾವು ಮತ್ತೆ ಯುವಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರು ಡೈಲಿ ಶ್ಯಾಂಪೂ ಹಾಕಿ ಸ್ನಾನ ಮಾಡ್ತಾರೆ. ಪುರುಷರು ಶ್ಯಾಂಪೂ ಹಾಕಿ ಸ್ನಾನ ಮಾಡಿದ್ರೆ ಯಾಕೆ? ಕಲರ್ ಹೋಗ್ತದೆ ಅಂತ. ಮಹಿಳೆಯರು ಡೈಲಿ ಸ್ನಾನ ಮಾಡಲಿಕ್ಕಿಲ್ಲ, ಆದರೆ ಅವರು ಡೈಲಿ ಸ್ನಾನ ಮಾಡ್ತಾರೆ, ಎಲ್ಲ ಉಲ್ಟಾ. ಆದರೆ ಸಕೃದ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಯಾರು ಗೀತೆಯನ್ನು ಸಕೃದ್ ಒಂದು ಸಲ ಆದರೂ ಗೀತೆಯನ್ನು ಯಾರು ಓದ್ತಾರೋ ಅವರು ಸಂಸಾರ ಮಲನಾಶನಂ, ಈ ಸಂಸಾರವನ್ನು ದಾಟುತ್ತಾರೆ, ಈ ಭವಸಾಗರವನ್ನು ದಾಟುತ್ತಾರೆ. ನೋಡಿ ಎಷ್ಟು ಸುಲಭ ಮಾಡಿದ್ದಾರೆ ನೋಡಿ ವ್ಯಾಸದೇವರು. ಒಂದು ಸಲ ಗೀತೆಯನ್ನು, ಗೀತಾಮೃತ ಧಾರೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸಿದರೆ, ಗೀತೆಯ ತತ್ವಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಓದಿ ನಾವು ಅನುಸರಿಸಿದರೆ ಈ ಸಂಸಾರ ಸಾಗರವನ್ನೇ ದಾಟಬಹುದಂತೆ. ನೋಡಿ ಎಷ್ಟು ಸುಲಭ ನೋಡಿ, ಕೇವಲ ಗೀತೆಯನ್ನು ನಿತ್ಯ ಅಧ್ಯಯನ ಮಾಡೋದ್ರಿಂದ. 4ನೇ ಶ್ಲೋಕ ನೋಡುವ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಒಂದು ಗೀತೆ ಇದ್ರೆ ಸಾಕು ನಮಗೆ. ಕಿಮನ್ಯೈ ಶಾಸ್ತ್ರ ವಿಸ್ತರೈ,
ಅನೇಕ ಶಾಸ್ತ್ರಗಳನ್ನು, ಅನೇಕ ವೇದಗಳನ್ನು, ಅನೇಕ ಪುರಾಣಗಳನ್ನು ಇಟ್ಟು ಓದಲಿಕ್ಕೆ ಸಮಯವೂ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಯಾರು ಈ ಮುಖಪದ್ಮಾದ್ ವಿನಿಸೃತಃ ಪರಮದೇವೋತ್ತಮ ಪುರುಷನ ಮುಖಾರ ಬಿಂದಗಳಿಂದ ಬಂದಂತಹ ಈ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರು ಗೀತೆಯ ಅದನ್ನು ಅವಲಂಬಿಸಿದರೆ ಸಾಕು ಅಂತ ಹೇಳ್ತಾರೆ. ಒಂದೇ ಒಂದು ಸಕೃದ್ ಅಥವಾ ಏಕವನ್ನು, ಅದನ್ನು ಒಂದನ್ನೇ ಆಶ್ರಯಿಸಿದರೆ, ನಮ್ಮ ಕಾಲನ ದೂತರು ಬಂದರೆ ಅವ್ರ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಉದಯವಾಣಿ ಡೈಲಿ ಓದಿದ್ದೇನೆ ಅಂಥೇಳಿ, ಏನು ಪ್ರಯೋಜನ ಇಲ್ಲ. ಸೀರಿಯಲ್ ಡೈಲಿ ನೋಡಿದ್ದೇನೆ, ಏನು ಪ್ರಯೋಜನ ಇಲ್ಲ. ಗೀತೆಯನ್ನು ಓದಿದಿರೋ, ಏಕಾದಶಿ ವ್ರತ ಪಾಲನೆ ಮಾಡಿದಿರೋ. ಈಗ ನಾಳೆ ಏಕಾದಶಿ ವ್ರತ ಉಂಟು. ಏಕಾದಶಿ ಶ್ರೀಮದ್ ಆನಂದ ತೀರ್ಥರು ಭಗವತ್ ಪಾದಾಚಾರ್ಯರು ಹೇಳ್ತಾರೆ, ಏಕಾದಶಿ ನಾವು ಪ್ರಾಣಿ ಅಂದ್ರೆ ಏನು, ಯಾರಿಗೆ ಪ್ರಾಣ ಉಂಟು ಅವರಿಗೆ ಪ್ರಾಣಿ ಅಂತ ಕರೀತಾರೆ. ಪ್ರಾಣ ಇದ್ದವನು ಏಕಾದಶಿ ಮಾಡಬೇಕಂತೆ. ಕನಿಷ್ಠ ಪಕ್ಷ ಅನ್ನವನ್ನು ಊಟ ಮಾಡಬಾರ್ದಂತೆ. ಏನು, ಅನ್ನವನ್ನು ಸೇವಿಸಬಾರದು. ಅಯ್ಯೋ ಆಪುಜೆ ಇತ್ಯ ಬುರುವೆ ಅಂತೇಳಿ ಎನ್ನಡದ ಆಪುಜೆ ಏಕಾದಶಿ ವ್ರತ ಎನ್ನಡದ ಆಪುಜೆ ಯಾರು ಪನ್ಪೇರೆ ಯಾರಿಗದಾನೆ. ಏಕಾದಶಿಗೆ ಉಪವಾಸ ಮಾಡಿ, ಹರಿದಿನದಲ್ಲಿ ಉಂಡವನು ನಾಯಿ ಮಾಂಸ ತಿಂದವನು. ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಬೇಕಿದ್ರೆ ಪದ್ಯ ಉಂಟು, ಈಗ ತಂದಿದ್ದೇನೆ, ಈಗ ಓದಲಿಕ್ಕೆ ಟೈಮ್ ಇಲ್ಲ ನನ್ನ ಹತ್ರ. ನೀವು ಮತ್ತೆ ಜೋರು ಮಾಡುವರು ಎಲ್ಲರೂ, ಈಗ ಎಲ್ಲ ಪದ್ಯ ಓದಿ ಕೂತಿದ್ದಾರೆ ಇವರು. ಏಕಾದಶಿ ಮೇಲೆ 2 ಪದ್ಯ ಬರೆದಿದ್ದಾರೆ ದಾಸರು. ಹರಿದಿನದಲ್ಲಿ ಉಂಡವನು ನಾಯಿ ಮಾಂಸ ತಿಂದವನು. ಅದರಿಂದ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ, ನಾಳೆ ಏಕಾದಶಿ. ಪ್ರತಿ ಏಕಾದಶಿಯಲ್ಲಿ ಮನೆಯಲ್ಲಿ ಅನ್ನಕ್ಕೆ ರಜೆ, ಅನ್ನ ಇಲ್ಲ, ಫ್ರೂಟ್ಸ್ ತಗೊಳ್ಳಿ, ಹಾಲು ತಗೊಳ್ಳಿ ಅಂತ. ಪುನಃ ಏಕಾದಶಿ ದೊಡ್ಡ ಫಲಹಾರ ದೊಡ್ಡದಾಗಬಾರ್ದು. 2 ಡಜನ್ ಬಾಳೆಹಣ್ಣು, 1 ಡಜನ್ ಆ್ಯಪಲ್, ಅದು ಏಕಾದಶಿ ವ್ರತ ಅಲ್ಲ.